ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಕ್ಲೇನು ಮಾತ್ರ ಎಲ್ಲ ಮೂಕೆಡೆ ಎತ್ಕೊಂಡೊಂದಿಲ್ಲ ನಿಕಲ್ ಮೂಲು ತೂವೊಂದಿಪ್ಪರು ಜೀ ಗುಜ್ಜದ ಮರ. ಇನಿ ನಮ್ಮ ಜೀ ಗುಜ್ಜನ ಆಜಾವಾಗ ಮಸ್ತ್ ಶೋಕ ಹಾಕೊಂಡು ನೀವಿಲ್ಲಿ ನೋಡ್ತಿರ್ಬೋದು ದೀವಿ ಹಲಸಿನ ಮರ. ನಾವಿವತ್ತು ದೀವಿ ಹಲಸಿನ ಒಂದು ಸುಕ್ಕ ಮಾಡುವ. ಮೊದಲಿಗೆ ನಾನು ದೀವಿ ಹಲಸನ್ನು ಕೊಯ್ತಾ ಇದ್ದೇನೆ. ನಮ್ಮ ಮರದಲ್ಲಿ ಆದ ದೀವಿ ಹಲಸು ಶುರುಕ್ಕೆ ಅಂತಲೇ ಮುಲ್ಪ ಜೀಗುಜ್ಜನ ಕೊಯ್ದಿದೆ ತೊಂಡೆ ನಮ್ಮ ಮರಟೆ ಆತಿನೊಂದು ಉಳಿನಂತೆ ನಮ್ಮ ಕಟ್ ಮಲ್ಪುಗ ಮೂರೋಡು. ಇದನ್ನು ನಾವೀಗ ನೋಡಿ ಹೀಗೆ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಇದರ ಸಿಪ್ಪೆಗಳನ್ನೆಲ್ಲ ತೆಕ್ಕೋಬೇಕು. ನೋಡಿ ಹೀಗೆ ಸಿಪ್ಪೆಗಳನ್ನು ತೆಕ್ಕೋಬೇಕು. ಇಂಚನೆತ್ತ ಚೋಲಿನ ಪೂರ ದೆಪ್ಪಡು ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೋಲೆ ಮಸ್ತ್ ಶೋಕ ಹಾಕೊಂಡು ಈ ರೆಸಿಪಿ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ದೀವಿ ಹಲಸಿನ ಪಲ್ಯ ತುಂಬ ರುಚಿಕರವಾಗಿ ಆಗ್ತದೆ. ನೋಡಿ ಈಗ ಸಿಪ್ಪೆ ತೆಗ್ದಾಯ್ತು. ಇದನ್ನೀಗ ಕಟ್ ಮಾಡ್ಕೊಳುವ. ಮತ್ತು ಚೋಲಿದೆತ್ತ ಅಂಡೈತೆ ಒಂದೇನು ಮೂರೋಡು ನಮ್ಮ ಮೂರನ ಲಂಚನೆ ಮಸ್ತ್ ದಪ್ಪ ಮೂರನ ಬಿಡ್ಚಿ ನಮ್ಮ ಆಜ ಒಂದು ಲಂಚ್ ಆದ ತೆಳುವಾದೆ ಮೂರೋಡು ಮಿತ್ರೊಂಜಿ ಕೂಂಜಿಪ್ಪುಂಡು ಅವೆನ್ ದೆಪ್ಪುಡು. ನೋಡಿ ಹೀಗೆ ಇದರ ಮೇಲೆ ಈ ಭಾಗವನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನು ನೋಡಿ ಸಪೂರವಾಗಿ ಕಟ್ ಮಾಡ್ಕೋಬೇಕು. ನಾರ್ಮಲ್ ಆಗಿ ಇದು ದೀವಿ ಹಲಸು ಬೇಗ ಬೇಯ್ತದೆ. ಹಾಗಾಗಿ ನೋಡಿ ನಾವು ಸುಕ್ಕ ಮಾಡೋದ್ರಿಂದ ಇದನ್ನು ಇಷ್ಟೇ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಗ್ತದೆ. ಸಾಂಬಾರು ಮಾಡೋದಾದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ತುಂಡುಗಳನ್ನು. ಒಂದು ನಮ್ಮ ಸುಕ್ಕ ಮಲ್ಪನೆ ದಾತ್ರತುಲೆ ಇತಿತೆ ಮಲ್ಲ ಪೀಸ್ ಮಲ್ಪೊಡು ಸಾಂಬಾರು ಪುರ ಮಲ್ಪುಂಡ ಅವು ಮಲ್ಲ ಮಲ್ಲ ತುಂಡು ಮಲ್ಪೊಡು ಆಪುಂಡು ದಯಪಂಡ ಜೀಗುಜ್ಜ ಬೇಗ ಬೇಯ್ಪುಂಡ್ಲ ಒಂದು ಮಸ್ತ್ ಬುಲೆದಿಜ್ಜಿ ಹದ ಬುಲೆದುಂಡು. ಇದನ್ನೆಲ್ಲ ನಾವು ಒಂದು ನೀರಿನಲ್ಲಿ ಹಾಕಿಡುವ. ನೀವು ಹೀಗೆ ಇದನ್ನು ಓಪನ್ ಆಗಿಟ್ಟರೆ ಇದು ತುಂಡುಗಳು ಕಪ್ಪಾಗ್ತವೆ. ಒಂದೇನು ನೀರಿಡು ಪಾಡ್ದದ ಈಜಿನೊಂದು ಕಪ್ಪ ಹಾಕೊಂಡು ಇದನ್ನೀಗ 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ಒಂದೊಂದು 2-3 ಸಲ ಶೋಕು ದಿಕ್ಕದಿವನ್ಗ ಒಂಜಿ ಬಾಣಲೆಗೆ ಚೂರು ಎಣ್ಣೆ ಪಾಡಿಯೆ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಮತ್ತು 5-6 ಕೆಂಪು ಮೆಣಸು. ಇದು ಜಾಸ್ತಿ ಖಾರ ಕೂಡ ಮಾಡ್ಕೋಬಾರ್ದು ಈ ಸುಕ್ಕವನ್ನು. ಒಂದು ಸುಕ್ಕನ ಜಾಸ್ತಿ ಖಾರ ಮಲ್ಪರೆ ಬಲ್ಲಿ ಐಕ್ ಮುಲ್ಪಂತುಲೆ ಐನಾಜಿ ಕೆಂಪು ಮುಂಚಿನ ಫಸ್ಟ್ ಚೂರು ಪೊತ್ಪೊಡು ಅವೇಡ್ಬೇಕ ಮೂಲೆ ಅನೊಂಜಿ 1/4 ಚಮಚದಾತು ಕಡಲೆಬೇಳೆ 1/4 ಚಮಚದಾತು ಉರ್ದಬೇಳೆ ಅವೇಡ್ಬೇಕ ಚೂರು ಮೆಂತೆ ಅವೇಡ್ಬೇಕ ಜೀರಿಗೆ ಕೊತ್ತಂಬರಿ ಪುರ ಪಾಡೊಂದುಲ್ಲ. ಇಲ್ಲಿ ನಾನು 1/4 ಚಮಚ ಕಡಲೆಬೇಳೆ 1/4 ಚಮಚ ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ 1 ಚಮಚದಷ್ಟು ಜೀರಿಗೆ 2 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಮತ್ತು ಸ್ವಲ್ಪ ಹಿಂಗು ಚೂರು ಹಿಂಗನ್ನು ಹಾಕಬೇಕಾಗ್ತದೆ. ಚೂರು ಹಿಂಗಲ ಪಾಡಿಯ ಬೊಕ್ಕ ಬೇವಿನ ಸೊಪ್ಪನ್ನು ಪಾಡೋಡು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ನಾವು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಾವು ಸ್ವಲ್ಪ ಮೊದಲೇ ಮೆಣಸನ್ನು ಹುರಿಯೋದ್ರಿಂದ ಇವಾಗ ಇದು ಬೇಗ ಫ್ರೈ ಆಗ್ತದೆ. ತುಲೆ ತ್ಯಾಂಡೊಂದು ಗ್ಯಾಸ್ ಬಂದ್ ಮಲ್ಪುಗ. ಇದು ಗ್ಯಾಸ್ ಬಂದ್ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು. ಇದು ತುಲೊಂದು ಚಪ್ಪೆ ಹಾಕಿ ನಾನು ಮಿಕ್ಸಿ ಜಾರಿಗೆ ಪಾಡ್ದು ಒಂತೆ ನೀರು ಪಾಡ್ದು ಕಡೆವೋಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೋಬೇಕು. ತುಂಬ ನೋಡಿ ಫೈನಾಗಿ ಗ್ರೈಂಡ್ ಆಗಬೇಕಾಗಿಲ್ಲ. ಹೀಗೆ ತರಿತರಿಯಾಗಿ ಗ್ರೈಂಡ್ ಆದರೆ ಸಾಕು. ಇಂಚುತ್ತಲೇ ಮಸ್ತ್ ಸಣ್ಣ ಅವಡುಂದಾಲೆ ಜೀತ ಸಣ್ಣ ಅಂಡ ಯಾವುದು ಇದೊಂದು ಮಸಾಲ ರೆಡಿ ಆಂಡ್ ನಮ್ಮತ್ತೆ ಜೀಗುಜ್ಜ ಆಜವನ ತೂಕ ಮಸಾಲ ರೆಡಿ ಆಯಿತು. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದೆ. ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು. ಆಮೇಲೆ ಸ್ವಲ್ಪ ಸಾಸಿವೆ ಅವೇ ಬಾಣಲಿಗೆ ಅನ್ನುವಂಥ ಎಣ್ಣೆ ಒಂದು 4-5 ಅರಿ ಬೆಳ್ಳುಳ್ಳಿ ಗುದ್ದುದು ಪಾಡಿಯೆ ಬೊಕ್ಕ ದಾಸಮಿ ಪಾಡಿಯೆ ಇತ್ತೆ ಬೇರ್ ಸೊಪ್ಪು ಪಾಡಿಯೆ ಚೂರು ಹಿಂಗು ಬೇರ್ ಸೊಪ್ಪು ಪಾಡ್ದಾಕಿನ ಚೂರು ಹಿಂಗು ಪಾಡೋಡು. ಇವಾಗ ನೋಡಿ ಕರಿಬೇವಿನ ಸೊಪ್ಪು ಮತ್ತು ಹಿಂಗನ್ನು ಹಾಕಿ ಒಗ್ಗರಣೆ ಆಯಿತು. ಆಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ. ಮುಲ್ಪೆಯನ್ನು ಒಂಜಿ ನೀರುಳ್ಳಿಂದ 3 ಪಾಡಿಯ ಒಗ್ಗರಣೆಗೆ ಒಂಚೂರು ನೀರುಳ್ಳಿ ಬಾಡಡು ಅವಿಡ್ಬೊಕ್ಕ ನಮ್ಮ ಚೂರು ಮಂಜಲ್ದ ಪುಡಿ ಪಾಡ್ಗ. ಇದು ನೀರುಳ್ಳಿ ಸ್ವಲ್ಪ ಬಾಡಿದ ನಂತರ ನಾವು ಚಿಟಿಕೆ ಅರಸಿನವನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು. ಮುಲ್ಪ ಚೂರು ಮಂಜಲ್ದ ಪುಡಿಯನ್ನು ಪಾಡ್ದಾಂಡು ಅವು ಚೂರು ತುಲೆ ಹಾಕಿನ ನಮ್ಮ ಜೀಗುಜ್ಜನ ಪುಂಟುದೈತ ನೀರು ಪುಂಟುದು ಪಾಡ್ಗ. ಇವಾಗ ನೋಡಿ ನಾವು ಕಟ್ ಮಾಡಿಟ್ಟ ದೀವಿ ಹಲಸನ್ನು ಇದಕ್ಕೆ ನಾವು ಹಾಕಬೇಕು. ನೋಡಿ ಇದನ್ನು ಹಾಕಿ ನಾವು ಸ್ವಲ್ಪ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಒಗ್ಗರಣೆದ ಒಟ್ಟಿಗೆ ಚೂರು ಬೆರವಡು ಒಂದೇನು ಮಸ್ತ್ ಬೇಯ್ಪೋಡ್ಸಿ ಮಸ್ತ್ ಬೇಯ್ಪೊಂಡ ಜೀಗುಜ್ಜ ಪಲ್ಯ ಎಡ್ಡೆ ಆಪುಜಿ. ಜಾಸ್ತಿ ಬೇಯಿಸಬೇಡಿ. ತುಂಬ ಜಾಸ್ತಿ ಬೇಯಿಸಿದರೆ ದೀವಿ ಹಲಸಿನ ಪಲ್ಯ ಚೆನ್ನಾಗಿ ಬರೋದಿಲ್ಲ. ಇವಾಗ ನೋಡಿ ಉಪ್ಪು ಮತ್ತು ಟೊಮೆಟೊ 2 ಹಾಕಿ
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಲ್ಪ ಉಪ್ಪುಲ ರಡ್ಡೆ ಎಲ್ಲಿ ಟೊಮೆಟೊನ ಮುರಿದು ಪಾಡಿ ಈತನ ಮುಂದೆ ಮುಚ್ಚಳ ಮುಚ್ಚಿದ್ದು ಬೇಯರೆ ಬುಡ್ಕ ಮುಚ್ಚಳ ಮುಚ್ಚಿ ನೋಡಿ ಒಂದು 5 ನಿಮಿಷದಲ್ಲಿ ಇದು ಬೇಯ್ತದೆ ನೋಡಿ ಚೆನ್ನಾಗಿ. ಇನ್ನು ನಾವು ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೋಬೇಕು. ಮುಲ್ಪ ನಮ್ಮ ಕಡೆದೀತಿನ ಮಸಾಲನು ನೆಕ್ಕ ಪಾಡ್ಗ ದಯಪಂಡ ಜೀಗುಜ್ಜ ಜಾಸ್ತಿ ಬೇಯ್ತಿನ ರುಚಿ ಆಪುಜಿ ಒಂದು ಹದ ಬೇಯ್ದಿನ ಕರೆಕ್ಟ್ ಉಂಡು. ನಮ್ಮ ಮಸಾಲೆ ಪಾಡ್ನಾಗ ಅವು ಕರೆಕ್ಟ್ ಅದು ಬೇಯ್ಪುಂಡು. ನಾವೀಗ ಮಸಾಲೆ ಜೊತೆ ಬೆರೆಸುವಾಗ ಅದು ಕರೆಕ್ಟಾಗಿ ಬೇಯ್ತದೆ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನೋಡಿ ಎಷ್ಟು ಒಳ್ಳೆ ಬಂದಿದೆ ನೋಡಿ. ಇವಾಗ ನಾವು ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ಕೋಬೇಕು. ಒಂದು ಸರಿಯಾದ ಬೆರೆದ ಹಾಕಿನ ನಮ್ಮ ತಾರೈ ಪಾಡ್ಗ ಚೂರು ಒಂಜಿ 1/4 ಕಪ್ದಾತು ಅವೆಲ್ಲ ನಮ್ಮ ಶೋಕು ಬೆರವಡು ಇಂಚ ಒಂದು 1/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿ ಬೆರೆಸಿ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಡಬೇಕು. ತಾರೈ ಪಾಡ್ದೊಂಜಿ ಮುಚ್ಚಳ ಮುಚ್ಚಿದ್ರೆ 2 ನಿಮಿಷ ದೀವೊಡು ನಮ್ಮ ಲೋ ಫ್ಲೇಮಡ್. ನಿಕ್ಲಿಗೆ ಇಷ್ಟ ಅಂಡ ಐನಾತ್ ಜನಕ್ಕೆ ಶೇರ್ ಮಲ್ಪಲೆ ಅಂಚನೆ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ ನನ್ನಾತ್ ವೀಡಿಯೋನ ಅಪ್ಲೋಡ್ ಮಲ್ದೆ ಅವೆಲ್ಲ ಅವರ ತೋಲೆ. ಇವಾಗ ನೋಡಿ ಇದು 2 ನಿಮಿಷ ಆಯಿತು. ಇವಾಗ ನಮ್ಮ ಪಲ್ಯ ಹೇಗೆ ಬಂದಿದೆ ನೋಡಿ. ತುಂಬ ರುಚಿಕರವಾದ ಪಲ್ಯ, ರುಚಿ ರುಚಿ ಆಯ್ನ ಜೀಗುಜ್ಜದ ಪಲ್ಯ ರೆಡಿ ಆಡುತ್ತಲೇ. ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಗ್ಯಾಸ್ ಬಂದ್ ಮಾಡಿ ಆಯಿತು ನೋಡಿ. ನಮ್ಮ ದೇವಿ ಹಲಸಿನ ಪಲ್ಯ ಪೂರಿ, ಚಪಾತಿ, ಅನ್ನ, ದೋಸೆ ಯಾವುದರ ಜೊತೆಗೂ ಸೈ ತುಂಬ ರುಚಿಕರವಾಗ್ತದೆ. ಒಯ್ತ ಒಟ್ಟುಗ್ಲ ಮಸ್ತ್ ಶೋಕಾಪುಡು ದೋಸೆ, ಚಪಾತಿ, ಪೂರಿ ಒಯ್ತ ಒಟ್ಟುಗ್ಲ. ನಿಗ್ಲಿಗೂ ಎನ್ನ ಈ ರೆಸಿಪಿ ಇಷ್ಟ ಆನಂದೇನಿವೆ ಇಷ್ಟ ಆಂಡ ಲೈಕ್ ಮಲ್ಪಲೆ ಅಂಚನೆ ಅಭಿಪ್ರಾಯನೋ ಕಮೆಂಟ್ ಮೂಲಕ ಪನಿಯರಿಗೂ ಮರಪೊಡ್ಚಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬ ಅಗತ್ಯ. ಆದಷ್ಟು ಜನರಿಗೆ ಶೇರ್ ಮಾಡಿ. ನಿಕ್ಲ ಮಾತಿನ ಸಪೋರ್ಟ್ ಮಸ್ತ್ ಅಗತ್ಯ. ಕಡೆಯ ಮುಟ ತುಯ್ನೈಕ್ ಧನ್ಯವಾದ.